ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪ್ರತಿ ಬ್ರಹ್ಮಬೈದರುಗಳ ಗರಡಿಗಳಿಗೂ ತನ್ನದೇ ಆದ ಹಿನ್ನೆಲೆಗಳಿವೆ. ಅಂತಹ ವಿಶೇಷತೆಗಳನ್ನು ಹೊಂದಿರುವ 66 ಮೂಲ ಗರಡಿಗಳಲ್ಲಿ ಒಂದಾದ ಪ್ರಸಿದ್ಧ ಏಣಗುಡ್ಡೆ ಶ್ರೀ ಬ್ರಹ್ಮಬೈದರುಗಳ ಗರಡಿಯೂ ಕೂಡ ಒಂದು. ಈ ಪುರಾತನ ಗರಡಿಯ ಸಮಗ್ರ ಜೀರ್ಣೋದ್ಧಾರಕ್ಕೆ ಸಂಕಲ್ಪಿಸಲಾಗಿದ್ದು, ಈ ಕಾರಣಕ್ಕೆ ಏಣಗುಡ್ಡೆ ಶ್ರೀ ಬ್ರಹ್ಮಬೈದರುಗಳ ಗರಡಿಯಲ್ಲಿ ಬೆಳೆದಂತಹ ತಂಡ ಟೀಮ್ ಗರಡಿ ಚವಣೇರ್, ಏಣಗುಡ್ಡೆ ಕಟಪಾಡಿ ಇದರ ಎಲ್ಲ ಯುವಕರು ಸೇರಿ ದಸರಾ ಮಹೋತ್ಸವದ ನವರಾತ್ರಿಯ ಮೊದಲು 2 ದಿನ ಹುಲಿವೇಷ ಹಾಕಿ 38 ಹುಲಿ ವೇಷಧಾರಿಗಳ ಮೂಲಕ ಜೀರ್ಣೋದ್ಧಾರಕ್ಕೆ ಹಣ ಸಂಗ್ರಹಿಸಲು ಸಿದ್ಧವಾಗಿದ್ದಾರೆ.